ಈಗ ಬಡ್ಡಿ ದರ ಜಾಸ್ತಿ ಕೊಡುವುದು ನಮ್ಮ ಈಗ ಸೀನಿಯರ್ ಸಿಟಿಸನ್ ಆಗಿರಲಿ ಅಥವಾ ಬೇರೆಯವರಾಗಿರಲಿ ಬ್ಯಾಂಕಲ್ಲಿ ಅವಧಿ ಖಾತೆಯನ್ನ ಇಟ್ಟಾಗ ನಿರಕು ಠೇವಣಿಯನ್ನು ಇಟ್ಟಾಗ ಒಳ್ಳೆ ಬಡ್ಡಿ ದರ ಸಿಗಬೇಕಾದ್ರೆ ದೇಶದ ಒಳಗಡೆಗೆ ಈ ನಿಧಿ ಅಂತ ನಾವು ಹಣ ಅಂತ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಅದಕ್ಕೆ ಬೇಡಿಕೆ ಜಾಸ್ತಿ ಇರಬೇಕು. ಹೌದು. ಈ ಬ್ಯಾಂಕಿನ ನಿಧಿಗಳಿಗೆ ಬೇಡಿಕೆ ಜಾಸ್ತಿ ಬರುವುದು ಯಾವಾಗ ಅಂತ ಹೇಳಿದ್ರೆ, ಒಬ್ಬ ಇನ್ವೆಸ್ಟರ್, ಉದಾಹರಣೆ ನೀವೊಬ್ಬರು ಇನ್ವೆಸ್ಟರ್ ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಒಳ್ಳೆ ಲಾಭ ತೆಗಿಬೇಕಂತ ಭರವಸೆ, ಒಂದು ಆಶಾವಾದಿತನ, ಆಪ್ಟಿಮಿಸಮ್ ನಿಮ್ಮಲ್ಲಿ ಬರಬೇಕು. ಸದ್ಯದ ಸ್ಥಿತಿಯಲ್ಲಿ ಒಂದು ಕರಾಳ ಛಾಯೆ ಆವರಿಸಿಕೊಂಡಿರುವಾಗ ಈ ಆಪ್ಟಿಮಿಸಮ್ ಹೊರಟೋಗಿ ಈಗ ನಿರಾಶಾವಾದಿತನ, ಪೆಸಿಮಿಸಮ್ ಬರ್ತದೆ. ಈ ಪೆಸಿಮಿಸಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬ್ಯಾಂಕಿಗೆ ಹೋಗಿ ದುಡ್ಡನ್ನು ತಗೊಳ್ಳೋದಿಲ್ಲ, ಬ್ಯಾಂಕಲ್ಲಿ ದುಡ್ಡಲ್ಲೇ ಉಳಿತದೆ. ಹಾಗಾಗಿ ಬ್ಯಾಂಕ್ಗಳಲ್ಲಿ ದ್ರವ್ಯತ್ವ ಜಾಸ್ತಿ ಆಗ್ತದೆ, ಲಿಕ್ವಿಡಿಟಿ ಬ್ಯಾಂಕ್ ಜಾಸ್ತಿ ಆಗ್ತದೆ. ಅವ್ರ ಹತ್ರ ಲಿಕ್ವಿಡಿಟಿ ಜಾಸ್ತಿ ಆದಾಗ ಬಡ್ಡಿ ದರವನ್ನು ಕಡಿಮೆ ಮಾಡಲೇಬೇಕಾಗ್ತದೆ. ಹಾಗಾಗಿ ಸೀನಿಯರ್ ಸಿಟಿಸನ್ಸ್ ಮತ್ತು ಎಲ್ಲರದ್ದು ಕೂಡ ಬಡ್ಡಿ ದರ ಸದ್ಯದಲ್ಲಿ ಕಡಿಮೆ ಆಗುವ ಚಾನ್ಸಸ್ ಉಂಟು, ಸಾಧ್ಯತೆಗಳು ಇದೆ. ಸರ್ಕಾರದ ನಿರ್ಧಾರದ ಮೇಲೆ, ಕೇಂದ್ರ ಬ್ಯಾಂಕ್ ನಿರ್ಧಾರದ ಅನ್ವಯ ಇಂಥ ಸಂದರ್ಭಗಳಲ್ಲಿ ಹೌದು ಲಿಕ್ವಿಡಿಟಿಗಾಗಿ ವ್ಯತ್ಯಾಸಗಳು ಬರುವಂತ. ಈಗ ಫಾರಿನ್ ಎಕ್ಸ್ಚೇಂಜ್ ಸರ್, ಈಗ ಡಾಲರ್ನ ಬೆಲೆ ಕುಸಿತ ಆಯಿತು ಅಂತ ಹೇಳ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಇದು ಏನಾದರೂ ಬದಲಾವಣೆಗಳಾಗಬಹುದು? ಹೌದು. ಈಗ ನಾವು ಏನಾಯ್ತು ಅಂತ ಹೇಳಿದ್ರೆ, ಈಗ ಒಂದು ಸಣ್ಣ ಉದಾಹರಣೆ ಅಂತ ತಗೊಳ್ಳೋದಾದ್ರೆ, ಇರಾಕ್ ಮೇಲೆ ಇದು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ದಾಳಿ ಮಾಡೋದ್ರಿಂದಾಗಿ ಇದೆಲ್ಲ ಸಮಸ್ಯೆ ಉಟ್ಕೊಂಡಿದೆ. ಈಗ ಇದರಿಂದಾಗಿ ಹೋರ್ಮಸ್ ಸ್ಟ್ರೈಟ್ ಅನ್ನ ಬಂದ್ ಮಾಡಿದ್ದಾರೆ ಈಗ. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೇಪ್ ಆಫ್ ಗುಡೋಪ್ ಬುಷಿರದ ಮೂಲಕ ಹಡಗುಗಳನ್ನು ತಕೊಂಡು ಹೋಗಿ ಬರುವುದೇ ಆದಲ್ಲಿ, ಈಗ ಅದು ಶುರು ಆಗಿಲ್ಲ ಏನು, ಆದಲ್ಲಿ 20 ದಿವಸ ಹೆಚ್ಚು ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಇಂಪೋರ್ಟ್ ಕಾಸ್ಟ್ ನಮಗೆ ಜಾಸ್ತಿ ಆಗ್ತದೆ. ಈ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆದಾಗ ನಾವು ಏನ್ ಬೇಕಾಗುತ್ತೆ, ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆ ಡಾಲರ್ ರೂಪದಲ್ಲಿ ಅವರಿಗೆ ಪೇಮೆಂಟ್ ಮಾಡಬೇಕು ನಾವೀಗ, ಯಾಕಂದ್ರೆ ಇಂಟರ್ನ್ಯಾಷನಲ್ ಪ್ರಾಮಿನೆಂಟ್ ಕರೆನ್ಸಿ ಡಾಲರ್ ಆಗಿರೋದ್ರಿಂದಾಗಿ. ಆಗ ಡಾಲರಿಗೆ ಬೇಡಿಕೆ ಜಾಸ್ತಿ ಆದಾಗ ನಾಳೆ ದಿವಸ ಏನಾಗಬಹುದು, ಮಾರ್ಕೆಟಲ್ಲಿ ಒಂದು ವಾರದ ಹಿಂದೆ 91 ರೂಪಾಯಿ ಇದ್ದದ್ದು ಈಗ ಇವತ್ತು 92 ರೂಪಾಯಿ ಆಗಿದೆ. ಇನ್ನೊಂದು ವಾರ ಆದ್ಮೇಲೆ ಸಪೋಸ್ ಈ ಯುದ್ಧ ಇನ್ನೂ ಒಂದು ವಾರ ಮುಂದುವರೆದ್ರೆ ಇನ್ನು 94 ರೂಪಾಯಿಗೆ ಕುಸಿತಾರೆ. ಅಂದ್ರೆ ನಾವು ರೂಪಾಯಿ 94 ಮಾಡಿದಾಗ ಕುಸಿತ ಅಂತ ಹೇಳುದು ನಾವು, ಅದು ಏರುದಲ್ಲ. ಅಂದ್ರೆ $1 ನಾವು ಮೊದಲು ಇಷ್ಟು ಕೊಡ್ತಾ ಇದ್ದವ್ರು ಈಗ ದೊಡ್ಡದು ಮಟ್ಟ ಕೊಡ್ತಾ ಇದ್ದೇವೆ ಅಂತೇಳಿ ಅರ್ಥ. ಹಾಗಾಗಿ ಈ ಯುದ್ಧದ ಉದ್ವೇಗದಿಂದಾಗಿ ನಮ್ಮ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಕೂಡ ನಮ್ಮ ರೂಪಾಯಿಯ ಮೌಲ್ಯ ಕಡಿಮೆ ಆಗುವ ಸಾಧ್ಯತೆ, ಯಾಕಂದ್ರೆ ಅದು ಈಗಾಗಲೇ ಎಂಪಿರಿಕಲಿ ಇಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಹೌದು, ಬದಲಾವಣೆ ಆದ್ರೆ ಸದ್ಯಕ್ಕೆ ಈಗ 2026 ಜನವರಿ 30 ಹೊತ್ತಿಗೆ, ಜನವರಿ ಅಂತ್ಯದ ವೇಳೆಗಳಲ್ಲಿ ನಮ್ಮಲ್ಲಿ $567 ಬಿಲಿಯನ್ ವಿದೇಶಿ ಹಣ ಸದ್ಯ ನಮ್ಮಲ್ಲಿ ಉಂಟು. ನಾವು ಪ್ಯಾನಿಕ್ ಆಗುವ ಅವಶ್ಯಕತೆ ಏನಿಲ್ಲ ಈಗ, ಯಾಕಂದ್ರೆ ಭಾರತದ ಅರ್ಥವ್ಯವಸ್ಥೆ ಬಹಳ ಸುದೃಢವಾಗಿದೆ ಈ ಅರ್ಥದಲ್ಲಿ. ಆದ್ರೆ ಮುಂದೆ ಲಾಂಗ್ ಟರ್ಮ್ ಯುದ್ಧ ಹೋದಾಗ ಇದು ಸಮಸ್ಯೆ ಬರುವ ಚಾನ್ಸಸ್ ಉಂಟು. ವಿದೇಶಿ ವಿನಿಮಯ ಪೊಸಿಷನ್ ಉಂಟಲ್ಲ ದೇಶದ್ದು, $567 ಬಿಲಿಯನ್ ಅಂತ ಹೇಳಿ ಇಟ್ಸ್ ವೆರಿ ಬಿಗ್ ಅಮೌಂಟ್ ಇದೆ ಈಗಾಗಲೇ. ಈಗ ಮತ್ತೆ ಬಹಳ ಗೊಂದಲದಲ್ಲಿರುವ ಜನರು ಏನಂದ್ರೆ, ಯುದ್ಧ ಅಂದ ಕೂಡಲೇ ಕ್ರೂಡ್ ಆಯಿಲ್ ಬಗ್ಗೆ ಈಗಾಗಲೇ ಮಾತುಕತೆ ನಡೆಸುವಾಗ ರೇಟ್ ಹೆಚ್ಚಾಗ್ತಾ ಇದೆ, ಪೆಟ್ರೋಲ್ನ ದರ ಹೆಚ್ಚಾಗಬಹುದು ಅಂತ. ಪೆಟ್ರೋಲ್ನ ದರ ಸಾಮಾನ್ಯವಾಗಿ ನಿರ್ಧಾರ ಆಗೋದು ಕ್ರೂಡ್ ಒಂದು ಅಂಶ ಆದ್ರೂ ಅದ್ರ ಜೊತೆಗೆ ಸೆಂಟ್ರಲ್ ಇದು ಎಕ್ಸೈಸ್ ಇರುತ್ತೆ, ವ್ಯಾಟ್ ಇರ್ತದೆ, ಆಮೇಲೆ ಡೀಲರ್ ಕಮಿಷನ್ಗಳು ಇರ್ತದೆ, ರಿಫೈನಿಂಗ್ ಕಾಸ್ಟ್ ಅದೆಲ್ಲ. ಈಗ ರಿಫೈನಿಂಗ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡೀಲರ್ ಏನು ಇದೆ ಅದನ್ನ ಕಮಿಷನ್ ಏನಿದೆ ಅದನ್ನೆಲ್ಲ ಹೊರತುಪಡಿಸಿ ನಾವು ತೆರಿಗೆ ವಿಚಾರಕ್ಕೆ ಬಂದಾಗ, ಈಗ GST ಇಲ್ಲ, ಪೆಟ್ರೋಲ್ ಡೀಸೆಲ್ಗೆ GST ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ವ್ಯಾಟ್ ಇರುವಂಥದ್ದು. ಆದ ಕಾರಣ ವ್ಯಾಟ್ ಅನ್ನೋದು ಸ್ಟೇಟಿಂದ ಸ್ಟೇಟಿಗೆ ಬದಲಾಗ್ತದೆ. ಗೋವಾದಲ್ಲಿ ಕಡಿಮೆ ಇರಬಹುದು, ಕರ್ನಾಟಕದಲ್ಲಿ ಭಿನ್ನವಾಗಿದೆ, ಕೇರಳದಲ್ಲಿ ಬೇರೆ ಆಗ್ತದೆ, ದರಗಳು ಬೇರೆ ಬೇರೆ ರೀತಿ ಇರ್ತದೆ. ಈಗ ದರ ಹೆಚ್ಚಾದಾಗ ಸರ್ಕಾರ ಯಾವ ರೀತಿ ಅದನ್ನು ಮತ್ತೆ ನಿಯಂತ್ರಣದಲ್ಲಿ ತರಬಹುದು? ಅಂದ್ರೆ $147 ಆದಾಗ $55, 50-55 ಆಗಿತ್ತು, ಆಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ಈಗ ಯಾವ ರೀತಿ ಸರ್ ನಿಯಂತ್ರಣ ಮಾಡ್ಬೋದು, ಏನು ಆಪ್ಷನ್? ಈಗ ಒಂದು ಕಚ್ಚಾ ತೈಲ ಒಂದು ಬ್ಯಾರಲಿಗೆ 67 ಯುದ್ಧಕ್ಕಿಂತ ಹಿಂದೆ $67 ಇದ್ದದ್ದು ಈಗ 88, ಮತ್ತೆ ಕೆಲವು ಎಕ್ಸ್ಪರ್ಟ್ಸ್ ಅವರ ಪ್ರಕಾರ, ಪ್ರೊಜೆಕ್ಷನ್ ಪ್ರಕಾರ ಅದು $100 ಹೋಗ್ಬೋದು ಅಂತ ಹೇಳ್ತಾರೆ. ಇಂಥ ಸನ್ನಿವೇಶಗಳಾದಾಗ ತಕ್ಷಣದಲ್ಲಿ ಸರ್ಕಾರ ಪೆಟ್ರೋಲ್ ಪ್ರೈಸ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ನನಗೆ ಅನಿಸ್ತಾ. ಅದರ ಬದಲಿಗೆ ಪರ್ಯಾಯ ಕ್ರಮ ಅಂತ ಹೇಳಿದ್ರೆ, ಈ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ, ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ತೆರಿಗೆಯಲ್ಲಿ ಸ್ವಲ್ಪ ಒಂದು ಕಡಿಮೆ ಮಾಡ್ಕೊಳ್ಳೋದು. ಅಂದ್ರೆ
ಅನುಭೋಗಿಯ ಮಿಗುತೆ ಅಂತ ನಾವು ಹೇಳ್ತೀವಿ, ಕನ್ಸ್ಯೂಮರ್ಸ್ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಉಂಟಲ್ಲ, ಅದನ್ನ ಸರ್ಕಾರ ಪೂರ್ತಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನ ಸ್ವಲ್ಪ ಮಟ್ಟಿಗೆ ಅವ್ರ ಹತ್ರ ಉಳಿಸ್ಲಿಕ್ಕೆ ಈ ಪ್ರೈಸ್ ಅಲ್ಲಿ ಅಂದ್ರೆ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಅದನ್ನ ಕಡಿಮೆ ಮಾಡಿಕೊಂಡು, ಮತ್ತೆ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನು ಕೊಡಬಹುದು, ನಿಮ್ಮ ವ್ಯಾಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ. ಕೇಂದ್ರ ಸರ್ಕಾರದ ಆಮದು ಸುಂಕವನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಬಹುದು. ಹಾಗಾಗಿ ತಾತ್ಕಾಲಿಕವಾಗಿ ಜಾಸ್ತಿ ಆಗುವುದು ಸಾಧ್ಯತೆ ಇಲ್ಲ. ಬಟ್ ಅದು ಯಾವುದಕ್ಕೂ ಈ ಕ್ರೂಡಿನ ದರ ನಿಯಂತ್ರಣದಲ್ಲಿ ಇಲ್ಲ ಅಂದ್ರೆ ಸಹಜವಾಗಿ ದರ ಹೆಚ್ಚಾಗಬಹುದು. ಕ್ರೂಡಿನ ನಿಯಂತ್ರಣದಲ್ಲಿ ಬರದಿದ್ದಲ್ಲಿ ಪ್ರೈಸ್ ಜಾಸ್ತಿ ಆಗೋದಿಲ್ಲ. ಹೌದೌದು. 87 ಅಂದ್ರೆ ಹಾಗೆ ದಿನಕ್ಕೆ $1 $2 ಹಾಗೆ ವ್ಯತ್ಯಾಸದಲ್ಲಿ ಏರ್ತಾ ಇದೆ ಈಗ. ಅದೇ ನಾನು ಹಾಗೆ $1 ಜಾಸ್ತಿ ಆದ್ರೆ ಬ್ಯಾರಲ್ಲಿಗೆ 12,000 ಕೋಟಿ ನಷ್ಟ 20-30 ಮಾಡ್ಕೊಂಡ್ರೆ ಅಷ್ಟು ಸರ್ಕಾರಕ್ಕೆ ಹೊರೆ ಆಗ್ತದೆ. ಸರ್, ಈ ವಿದೇಶಿ ಸುಂಕಗಳೇನಿದೆಯಲ್ಲ, ಈಗೇನು ಟ್ರಂಪ್ ಅವರು ಸುಂಕ ಹಾಕಿದ್ರು ಅದೆಲ್ಲ, ಈಗ ಮತ್ತೆ ಸುಂಕಗಳು ಇದರಿಂದಾಗಿ ವಿದೇಶದಲ್ಲೂ ಅಲ್ಲೋಲ ಆಗಿದೆ ಅಲ್ವಾ? ಮತ್ತೆ ಅದು ಅವರ ವಿದೇಶಿ ಸುಂಕಗಳು ಜಾಸ್ತಿ ಆಗ್ಬೋದಾ? ಇಲ್ಲ, ಈಗ ಸದ್ಯದ ಸ್ಥಿತಿಯಲ್ಲಿ ಯಾವುದೇ ದೇಶ ಹೊಸ ಸುಂಕವನ್ನು ಹಾಕ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಟ್ರೇಡ್ ಕಡಿಮೆ ಆಗ್ತಾ ಉಂಟು, ವ್ಯಾಪಾರ ಕಡಿಮೆ ಆಗ್ತಾ ಉಂಟು. ಅಂದ್ರೆ ಯುದ್ಧದ ಸನ್ನಿವೇಶದಿಂದಲೇ ವ್ಯಾಪಾರ ಕಡಿಮೆ ಆಗ್ತಿರುವಾಗ ಮತ್ತೆ ಅದ್ರ ಮೇಲೆ ಗಾಯದ ಮೇಲೆ ಬರೆ ಅಂತ ಹೇಳ್ತಾರಲ್ಲ, ಸುಂಕವನ್ನೇ ಹಾಕಿ ಅದರ ಏನು ಮಾಡ್ಲಿಕ್ಕೆ ಹೋಗುದು. ಯಾಕಂದ್ರೆ ಸುಂಕವನ್ನು ಹಾಕುವುದರಿಂದಾಗಿ ಯುದ್ಧ ಸಮಯದಲ್ಲಿ ಯಾವುದೇ ದೇಶಕ್ಕೂ ಏನು ಲಾಭ ಬರುವುದಿಲ್ಲ. ಯಾಕಂದ್ರೆ ಹೇಳಿದ್ರೆ ನೀವು ಎಕ್ಸ್ಪೋರ್ಟ್ ಮಾಡುವುದೇ ಕಷ್ಟ, ಅದರಲ್ಲಿ ಕೂಡ ನಾವು ಸುಂಕ ಹಾಕಿ ಮತ್ತಷ್ಟು ತಡೆಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಮೋಸ್ಟ್ಲಿ ಎಲ್ಲ ನಾರ್ಮಲ್ ಆದ್ಮೇಲೆ ಸುಂಕ ಹಾಕುವ ಸಾಧ್ಯತೆ ಇರ್ತದೆ. ಹೌದು, ಯಾಕಂದ್ರೆ ಅಮೆರಿಕ ಈಗಾಗಲೇ ಟ್ಯಾರಿಫ್ ಯುದ್ಧವನ್ನು ಮಾಡಿರುವುದರಿಂದ, ಟ್ಯಾರಿಫ್ ಹಾಕಿರುವುದರಿಂದ ಬೇರೆ ದೇಶಗಳು ಅದನ್ನು, ಯಾಕಂದ್ರೆ ಎಸ್ಪೆಷಲಿ ರಷ್ಯಾ ಮತ್ತು ಚೈನಾ ಯಾವ ನಿರ್ಧಾರ ತಗೊಳ್ತದೆ ಅದ್ರ ಮೇಲೆ ಇತರ ದೇಶಗಳು ಅದನ್ನು ಫಾಲೋ ಮಾಡ್ತವೆ, ಈ ಟ್ಯಾರಿಫ್ ಸಂಬಂಧಪಟ್ಟ. ಹಾಗೆ ಯುದ್ಧದ ಸಂದರ್ಭದಲ್ಲಿ ಯಾವುದೇ ದೇಶ ಹೊಸ ಟ್ಯಾರಿಫ್ ಅನ್ನು ಹಾಕ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ವಸ್ತುಗಳಿಗೆ ಒಂದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತದಿದೆ, ಡಿಮಾಂಡ್ ಇಲಾಸ್ಟಿಸಿಟಿ. ಇನ್ನಿಲಾಸ್ಟಿಕ್ ಇನ್ನಿಲಾಸ್ಟಿಕ್ ಅಂತ ಹೇಳಿದ್ರೆ ಪ್ರೈಸ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅಷ್ಟೇ ತಗೊಳ್ಳೋದು ನಾವು. ಅಂತ ವಸ್ತುಗಳೇ ಈಗ ಅರ್ಜೆಂಟ್ ಆಗಿ ಆಚೀಚೆ ಹೋಗ್ತಾ ಇರುವಾಗ ಅದ್ರ ಮೇಲೆ ಯಾರು ಸುಂಕವನ್ನು ಹಾಕ್ಲಿಕ್ಕೆ. ಅದೇ ದೇಶದ ಒಳಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಏರುಪೇರಾದಾಗ ನಮ್ಮ ದೇಶದಲ್ಲಿ ಮತ್ತೆ ಅಷ್ಟು ಹೊಸ ತೆರಿಗೆಗಳು ಏನಾದರೂ ಬರ್ಬಹುದಾ ಅಂತ, ಹೊಸ ತೆರಿಗೆ. ಹೌದು, ಯಾಕಂದ್ರೆ ಈ 1991ರ ಯುದ್ಧದ ಸಂದರ್ಭದಲ್ಲಿ ನಾವು ತಗೊಂಡಂತ ಉಪಕ್ರಮಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಎಕ್ಸ್ಟ್ರಾ 25% ಕಾಸ್ಟ್ ಅನ್ನ ಮಾಡಲಿಕ್ಕೆ ಹಾಕಿದ್ದುಂಟು, ತೆರಿಗೆ ಹಾಕಿದ್ದುಂಟು. ಈಗ ಒಂದು ಹೊಸದಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆ ಇದನ್ನು ನಿಭಾಯಿಸಲಿ. ನಾನು ಹೇಳಿದ್ನಲ್ಲ, ಒಂದು ದಿನಕ್ಕೆ $1 $12,000 ಕೋಟಿ ಖರ್ಚು ಬರುವುದಾದ್ರೆ ಅಷ್ಟು ದೊಡ್ಡ ಮೊತ್ತವನ್ನು ತಾಗಲಿಕ್ಕೆ ಒಂದು ಸಾಧ್ಯತೆ ಒಂದುಂಟು. ಎರಡನೆಯದು ಅಂತ ಹೇಳಿದ್ರೆ ಈ ಯಾರು ದುಬಾರಿ ಐಷಾರಾಮಿ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾರೆ, ಮತ್ತು ಯಾಕಂದ್ರೆ ಒಂದು ವಸ್ತು ಪೆಟ್ರೋಲ್ ಡೀಸೆಲ್ ವಸ್ತುದು ಜಾಸ್ತಿ ಆಯ್ತು ಅಂದ ತಕ್ಷಣ ರಿಲೇಟೆಡ್ ಆಗಿ ನಾಳೆಗೆ ಎಲ್ಲ ವಸ್ತುಗಳಿಗೂ ಬೆಲೆ ಜಾಸ್ತಿ, ನಮ್ಮ ಅಂಗಡಿಯಲ್ಲಿ ಸಿಗುವ ತರಕಾರಿಗೂ ರೇಟ್ ಜಾಸ್ತಿ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಇದನ್ನು ನಿಭಾಯಿಸಲಿಕ್ಕೋಸ್ಕರವಾಗಿ ಒಂದು ಅಡಿಷನಲ್ ಟ್ಯಾಕ್ಸ್ ಅನ್ನ, ಮತ್ತೆ ಇನ್ನೊಂದು ಹೇಳಿದ್ರೆ ಈ ಕಾರ್ಬನ್ ಎಮಿಷನ್ ಎಷ್ಟಾಗುತ್ತೆ ನೋಡಿ, ಅದು ಪ್ರೋಗ್ರೆಸಿವ್ ಆಗಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾರ್ಬನ್ ಎಮಿಷನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೆಚ್ಚು ರಿಲೀಸ್ ಮಾಡ್ತಾರೆ ಅವ್ರ ಮೇಲೆ ಹೆಚ್ಚು ತೆರಿಗೆ ಹಾಕುವಂತ ಒಂದು ಪದ್ಧತಿ ಬರಲೇಬೇಕಾಗಿದೆ, ಅನಿವಾರ್ಯ. ಜಸ್ಟ್ ನಮ್ಮ ಮುನ್ಸಿಪಾಲಿಟಿಯಲ್ಲಿ ಕ್ವಾಂಟಿಟಿ ಬೇಸ್ಡ್ ಟ್ಯಾಕ್ಸ್, 5 kg ಆದ್ರೆ 1%, 20 kg ಆದ್ರೆ ಮತ್ತೊಂದು, ಆತರ ಈ ಗ್ರೀನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಹಸಿರು ತೆರಿಗೆ ರೀತಿಯಲ್ಲಿ ಒಂದು ಟ್ಯಾಕ್ಸ್ ಬಂದ್ರೆ ಖಂಡಿತವಾಗಿಯೂ ನಮ್ಗೆ ಇದನ್ನ ಜನರಲ್ಲಿ ಒಂದು ಐಷಾರಾಮಿ ವಸ್ತುಗಳಿಗೆ ಟ್ಯಾಕ್ಸ್ ಬರುವಂತ ಸಾಧ್ಯತೆಗಳು ಇರಬಹುದು. ಹೌದು, ಯಾಕೆ ಹೇಳಿದ್ರೆ ಎಲ್ಲವೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ಹೆಚ್ಚುವರಿ ತೆರಿಗೆ ನಿಯಂತ್ರಣ ಮಾಡಬೇಕಾದ್ರೆ. ಆದ್ರೆ ಸರ್, ಈಗ ಯುದ್ಧ ಆಗ್ತಾ ಇರುವಾಗ ನಾವೆಲ್ಲ ಹೆಚ್ಚಾಗಿ ಡಿಪೆಂಡ್ ಆಗ್ತಾ ಇರುವಂತದ್ದು ವಿದೇಶಿ ಬಂಡವಾಳ ನಮಗೆ ಬರ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರಗಳೆಲ್ಲ ನಡೆಯುವ ಕಾರಣ ಈ ವಿದೇಶಿ ಬಂಡವಾಳ ಹರಿದು ಬರುವ ಸಾಧ್ಯತೆಗಳು ಇದೆ ಅಂತ ಒಂದು ಕರೆ ಇದೆ ಸರ್, ನೋಡೋಣ. ಹಲೋ
ಹಲೋ, ನಮಸ್ತೆ ಸರ್. ನಾನೇ ಪ್ರಸಾದ್, ಸೂರ್ಯ ಪ್ರಸಾದ್. ಒಂದೇ ಒಂದು ಸಲಹೆ ಏನಂದ್ರೆ, ಈಗ ನಾವು ಒಂದು ಮನೆಯಲ್ಲಿ 2-3 ಕಾರ್ ಇರ್ತವೆ. ಒಂದು ಜನತೆಗೆ ಒಂದು ರಿಕ್ವೆಸ್ಟ್ ನನ್ನಲ್ಲಿ, ಏನ್ ಗೊತ್ತಾ, ಒಂದೇ ಕಾರಲ್ಲಿ ಎಲ್ಲ ಮದುವೆಗೆ ಹೋಗ್ತೀರಿ, ಕಾರ್ಯಕ್ರಮಕ್ಕೆ ಹೋಗ್ತೀರಿ, ದೂರ ಪ್ರವಾಸ ಹೋಗ್ತೀರಿ, ಒಂದೇ ಕಾರಲ್ಲಿ ಹೋಗಿ. ನಿಮ್ಮ ಪ್ರತಿಷ್ಠೆಗೋಸ್ಕರ ನೀವು ಹೋದ್ರೆ ನಾಳೆ ಏಟು ಬೀಳೋದು ನಮ್ಗೆ. ಯಾಕಂದ್ರೆ ಎಷ್ಟೋ ನಾವು ಒಂದು ಏನಂದ್ರೆ ವಾತಾವರಣ ಹಾಳು ಮಾಡ್ತೇವೆ, ಇನ್ನೊಂದು ನಾವು ನಮ್ಮ ಇಂಧನಕ್ಕೆ ಎಷ್ಟೋ ಖರ್ಚು ಮಾಡ್ತೇವೆ. ಆ ಇಂಧನ ಎಷ್ಟು ಖರ್ಚಾಗ್ತದೆ, ಇಷ್ಟು 3-4 ವೆಹಿಕಲ್ ಗಳನ್ನು ಯೂಸ್ ಮಾಡಿದ್ರೆ ಅದನ್ನು ನಾವು ಆಲೋಚನೆ ಮಾಡ್ಬೇಕು ಪ್ರತಿಯೊಂದು ಮನೆಯವರು. ಇದರಿಂದಾಗಿ ಸ್ವಲ್ಪ ಜಾಗೃತಿ ಉಂಟಾಗುತ್ತೆ. ಇನ್ನೊಂದು, ನಮ್ಮ ಟೋಲ್ ಗೇಟ್ ಅಲ್ಲಿ ಸರ್ಕಾರಗಳು ಮಾಡ್ಬೇಕಾದ ಕೆಲಸ. ಟೋಲ್ ಗೇಟ್ ಎಷ್ಟೋ ವೇಸ್ಟ್ ಆಗ್ತವೆ ನೋಡಿ, ಅಲ್ಲಿ ನಿಲ್ಬೇಕಾದ್ರೆ ಒಂದು ವಾತಾವರಣವೂ ಹಾಳಾಗ್ತದೆ. ಈ ಕಡೆ ಡೀಸೆಲ್ ಪೆಟ್ರೋಲ್ಗಳು ಹಾಳಾಗ್ತವೆ. ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಎಷ್ಟೋ ವೇಸ್ಟ್ ಆಗ್ತದೆ ಅಲ್ಲಿ ನಿಲ್ಬೇಕಾದ್ರೆ. ಇದಕ್ಕೆ ಒಂದು ಕಡಿವಾಣ ಹಾಕುವಂತ ಕೆಲಸ ಸರ್ಕಾರ ಮಾಡ್ಬೇಕು. ಯಾಕಂದ್ರೆ ವೆಹಿಕಲ್ ಬರುವಾಗ್ಲೇ ಅಲ್ಲಿ ಟೋಲ್ ಇದು ಫೀಸ್ ಏನಿದೆ, ವೆಹಿಕಲ್ ರೋಡಿಗೆ ಬರುವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಕಲೆಕ್ಟ್ ಮಾಡ್ಬಿಟ್ರೆ 1 ವರ್ಷದ್ದು ಅಂತ ಹೇಳಿ ನೀವೇನು ಮಾಡ್ತಾ ಇದ್ರೆ ಭಾರಿ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ನನ್ನ ಒಂದು ಸಲಹೆ ಸರ್. ಸಲಹೆ ಧನ್ಯವಾದಗಳು. ಅವರು ಅದೇ ಹೇಳೋದು, 4 ಮಂದಿ ಒಟ್ಟಿ ಒಳ್ಳೆ ಸಲಹೆ. ಕಮ್ಯುನಿಟಿ ವೆಹಿಕಲ್ ಬಸ್ ಅನ್ನೇ ಬಳಸೋದು. ಹೌದೌದು. ಆಗ ಇಂಧನದ ಇದು ವೇಸ್ಟ್ ಆಗೋದು ಕಡಿಮೆ ಆಗ್ತದೆ. ಟೋಲ್ ಬಗ್ಗೆ ಹೇಳಿದ್ರು, ತುಂಬಾ ಹೊತ್ತು ನಿಲ್ತದೆ, ಅದು ಸರಿ. ಅದು ಇಂಧನ ವ್ಯಯ ಆಗ್ತದೆ, ಇದು ಕಾರ್ಬನ್ ಡೈಆಕ್ಸೈಡ್ ಅದು ರಿಲೀಸ್ ಆಗ್ತಾ ಇರ್ತದೆ ಪರಿಸರಕ್ಕೆ. ಹೌದು. ಈಗ ವಿದೇಶಿ ಬಂಡವಾಳ ಹರಿದು ಬರಲಿಕ್ಕೆ ನಿಲ್ಲುವಂತ ಸಾಧ್ಯತೆ ಇದೆ. ಈಗ ಈ ಯುದ್ಧದ ಉದ್ವೇಗ ಸಮಯದಲ್ಲಿ ಸಹಜವಾಗಿ ವಿದೇಶಿ ಬಂಡವಾಳ ಭಾರತ ಆಕರ್ಷಣೆ ಮಾಡುವುದು ಕಷ್ಟ ಇದೆ. ಯಾಕಂತ ಹೇಳಿದರೆ ಫಾರಿನ್ ಇನ್ವೆಸ್ಟರ್ಸಿಗೆ ಒಂದು ಸೇಫ್ ಹ್ಯಾವನ್ ಬೇಕಾಗ್ತದೆ ಯಾವತ್ತೂ ಕೂಡ. ಈ ಉದ್ವೇಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾಗ ಯಾವುದೋ ರೀತಿಯಲ್ಲಿ ಭಾರತವು ಕೂಡ ಅದಕ್ಕೆ ಅಲ್ಲಿ ಆ ಯುದ್ಧದ ಸನ್ನಿವೇಶದ ಒಳಗಡೆಗೆ ಏನು ಪ್ರಭಾವಿಸಲ್ಪಡ್ತದೆ. ಆಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವನಿಗೆ ಇಲ್ಲಿ ನನಗೆ ಹೆಚ್ಚು ಲಾಭ ಇಲ್ಲ, ಯಾಕೆ ಇಲ್ಲಿ ಉತ್ಪಾದನೆ ಮಾಡಿದ ವಸ್ತುಗಳನ್ನು ಮತ್ತೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಕಷ್ಟ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಈ ಬಂಡವಾಳ ಹೂಡಿಕೆಯನ್ನು ಮಾಡಿರ್ತಾನೆ ಆ ಶೇರ್ನ ವಿಡ್ರಾ ಮಾಡೋ ಚಾನ್ಸಸ್ ಉಂಟು. ವಿಡ್ರಾವಲ್ ಮಾಡಿದಾಗ ಏನಾಗುತ್ತೆ, ವಿದೇಶಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋ ಚಾನ್ಸಸ್ ಉಂಟು. ನಿರುದ್ಯೋಗ ಸಮಸ್ಯೆ ಅವ್ರು ವಿಡ್ರಾ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಮತ್ತೆ ಪುನಃ ರೂಪಾಯಿಗೆ ಬೇಡಿಕೆ ಕಡಿಮೆ ಆಗಿ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗಿ ಮತ್ತೆ ಪುನಃ ಡಾಲರ್ ಎದುರುಗಡೆಗೆ ರೂಪಾಯಿ ಮತ್ತೆ ಬೇಕಾಗ್ತದೆ ಅಲ್ಲಿ. ಸರ್, ಅನ್ಯ ದೇಶಗಳ ಅವಲಂಬನೆ ಇಲ್ಲದೆ ದೇಶ ಸಾಧ್ಯತೆ ಇದೆ ನಡೆಸಲಿಕ್ಕೆ? ಇಲ್ಲ, ಇವತ್ತಿನ ದಿವಸ ಅದೊಂದು ನಾವು ಪರಿಕಲ್ಪನೆಯಾಗಿ ನಾವು ಇಟ್ಕೊಳ್ಬಹುದು. ಯಾಕಂದ್ರೆ ನೋ ಕಂಟ್ರಿ ಈಸ್ ಸೆಲ್ಫ್ ಡಿಪೆಂಡೆಂಟ್ ಟುಡೇ. ಇವತ್ತಿನ ದಿವಸಗಳು ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ಅದರ್ ಕಂಟ್ರೀಸ್ ಫಾರ್ ಒನ್ ಅದರ್ ಗುಡ್ಸ್. ಯಾವುದೋ ವಸ್ತುಗಳಿಗೆ ನಾವು ಡಿಪೆಂಡ್ ಆಗಿ ಇರಲೇಬೇಕಾಗ್ತದೆ. ಆದರೆ ಭಾರತ ಒಂದು ಪ್ರಯತ್ನ ಮಾಡ್ಬೋದು ಏನಂತ ಹೇಳಿದ್ರೆ, ದೇಶೀಯವಾಗಿ ಯಾವುದೆಲ್ಲ ಸಂಪನ್ಮೂಲಗಳು ಲಭ್ಯ ಇದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಅದನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ, ಅದು ಯಾರೋ ಒಬ್ರು ಅವರು ಹೇಳಿದ್ರಾಗ ಸ್ವಾವಲಂಬನೆಯನ್ನು ಸಾಧನೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ನಾವೇ ಸ್ವಾವಲಂಬನೆ ಮಾಡಿ, ಮತ್ತು ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಇಂಥ ವಿಚಾರಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಾಗ ಆ ವಸ್ತುಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಳ್ಬೇಕು. ನಾವು ವಿದೇಶಗಳ ಮೇಲೆ ಅವಲಂಬನೆ ಮಾಡ್ಕೊಳ್ಳುವುದು ಎಲ್ಲದಕ್ಕೂ ಸರಿಯಲ್ಲ. ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಸಾಧ್ಯ ಉಂಟು, ಅಂಥ ಕ್ಷೇತ್ರಗಳಲ್ಲಿ ನಾವು ಏನು ಸ್ವಾವಲಂಬನೆ ಸಾಧನೆ ಮಾಡ್ಬೋದೇ ಹೊರತು ಲಾರ್ಜ್ ಸ್ಕೇಲಲ್ಲಿ ಯಾವುದೇ ಒಂದು ದೇಶ ಸಹಾಯ ಇಲ್ಲದೇನೆ ಇವತ್ತಿನ ದಿನಗಳಲ್ಲಿ ನಮಗೆ ಅವಲಂಬನೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ. ಮಟ್ಟಿಗೆ ನಮಗೆ ಅವಲಂಬನೆ ಆಗಿದೆ ಇವತ್ತು ಸಂಪೂರ್ಣವಾಗಿ. ನಾವು ಅಂದ್ರೆ ಈ ಯುದ್ಧದಿಂದಾಗಿ ನೀವು ಪರಿಸರದ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಯುದ್ಧ ನಡೆಯೋದೀಗ ಆಕಾಶದಲ್ಲೇ ನಡೆಯುವಂಥದ್ದು. ಮೊದಲನಾಗೆ ಆ ರೀತಿಯ ನೇರ ಸೈನಿಕರು ಯುದ್ಧ ಬಹಳ ಕಡಿಮೆ ಆಗಿದೆ. ಪರಿಸರ ಸಂರಕ್ಷಣೆ, ಆರ್ಥಿಕ ಅಭಿವೃದ್ಧಿ ಹಿನ್ನಡೆದು 2 ಆಗ್ತದಲ್ಲ ಸರ್, ಏನು ಹೇಳ್ತಿರೋದು? ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಯುದ್ಧಗಳು ಬಹಳ ವಿನಾಶಕಾರಿ. ಹೌದು. ಈಗಾಗ್ಲೇನೆ ನಮ್ಮ ವೆಹಿಕಲ್ ನಿಂದ ಹೊರಗಡೆಗೆ ಬರ್ತಕ್ಕಂತ ಈ ಹೊಳಗೆ ಅಂತ ಉಂಟು, ಅದೇ ಒಂದು ವಿನಾಶಕಾರಿ. ಈಗಾಗ್ಲೇನೆ ಡೆಲ್ಲಿ ಮತ್ತು ಬೆಂಗಳೂರಿನಂತ ಪಟ್ಟಣಗಳಲ್ಲಿ ಗಾಳಿಯ ಗುಣಮಟ್ಟ ಕಡಿಮೆ ಆಗಿದೆ ಅಂತೇಳಿ ನಾವು ವರದಿಗಳನ್ನು ಕೇಳಿದ್ದೇವೆ. ಇದರಲ್ಲಿ ಯುದ್ಧದ ಸಮಯದಲ್ಲಿ ಮತ್ತಷ್ಟು ಕೆಮಿಕಲ್ಸ್ಗಳು ಪರಿಸರಕ್ಕೆ ಪ್ರವೇಶ ಆಗಿರುವುದರಿಂದಾಗಿ ಅದು ದೊಡ್ಡ ಮಟ್ಟದ ಆಘಾತವೇ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಓಝೋನ್ ಲೇಯರ್ ಅಂತ ಸೂರ್ಯನಿಂದ ಬರ್ತಕ್ಕಂಥ ಗಾಮಾ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪದೇ ಇದ್ದ ಹಾಗೆ ತಡಿಲಿಕ್ಕೆ ಒಂದು ನಿರ್ದಿಷ್ಟ ಅಂತರದ ಮೇಲೆ ಓಝೋನ್ ಲೇಯರ್ ಇದೆ. ಆ ಓಝೋನ್ ಡಿಪ್ಲೀಷನ್ ಆದ್ರೆ ಖಂಡಿತವಾಗಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಅಥವಾ ಇತ್ಯಾದಿಗಳನ್ನ ಬಳಕೆ ಆದಾಗ ತನ್ನಿಂತಾನಾಗಿಯೇ ಈಗ ನಾವು ಹೇಳ್ಬೋದು ಭಾರತ ಅಲ್ಲಿಂದ ತುಂಬಾ ದೂರ ಇದೆ ಅಂತೇಳಿ, ಆದ್ರೆ ಅಲ್ಲಿಯ ಸಮಸ್ಯೆ ನಮಗೆ ಬರ್ಲಿಕ್ಕೆ ದೂರ ಇಲ್ಲ, ಅದು ಬಹಳ ಹತ್ರದಲ್ಲೇ ಇದೆ. ಅದರಿಂದಾಗಿ
ಯುದ್ಧಗಳು ಖಂಡಿತವಾಗಿಯೂ ಮನುಕುಲಕ್ಕೆ ಪರಿಸರಕ್ಕೆ ಹಾನಿ ಅನ್ನೋದ್ರಲ್ಲಿ ಏನು ಅದರಲ್ಲಿ ಅನುಮಾನವೇ ಇಲ್ಲ. ದೊಡ್ಡ ಮಾರಕವೇ. ಹೌದು, ಮಾರಕವೇ. ಪರಿಸರಕ್ಕೆ ಖಂಡಿತವಾಗಿ. ಈಗ ಕಾರ್ಯಕ್ರಮ ಮುಗಿಸುವಂತ ಹೊತ್ತು ಎಂ ಚೆನ್ನಪೂಜಾರಿ ಅವರ ಜೊತೆ ಇಷ್ಟು ಹೊತ್ತು ಮಾತುಕತೆ ನಡೆಸ್ತಿದ್ದೆ. ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದೆ ನಾನು. ಅದರ ಜೊತೆಗೆ ನಮ್ಮ ವೀಕ್ಷಕರು ಬಹಳಷ್ಟು ಕರೆಗಳನ್ನು ಮಾಡಿದ್ರು. ಈ ಕಾರ್ಯಕ್ರಮ ಮುಗಿಸುವ ಹೊತ್ತಿನಲ್ಲಿ ಸರ್, ಸುಸ್ಥಿರ ಆರ್ಥಿಕತೆ ಈ ಪದ ಕೇಳಲಿಕ್ಕೆ ಬಹಳ ಚಂದ ಇದೆ, ಆದ್ರೆ ನಿಮ್ಮ ಅನುಭವದ ಮೇಲೆ ಸುಸ್ಥಿರ ಆರ್ಥಿಕತೆಗೆ ನಿಮ್ಮ ಸಲಹೆಗಳೇನು? ಹೌದು, ಸುಸ್ಥಿರ ಆರ್ಥಿಕತೆ ಅಭಿವೃದ್ಧಿ ಇವತ್ತು ಅತ್ಯಂತ ಅವಶ್ಯಕವಾಗಿ ನಮಗೆ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಸ್ಮಾರ್ಟ್ ಸಿಟಿ ಬಗ್ಗೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿದ್ದೇವೆ, ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದ್ರೆ ಯಾವುದೇ ಒಬ್ಬ ಪಾಲಿಸಿ ಫ್ರೇಮರ್ ಸ್ಮಾರ್ಟ್ ವಿಲೇಜ್ ಬಗ್ಗೆ ಆಲೋಚನೆ ಮಾಡ್ತಾರೆ. ಬೇಕಾದ ಇವತ್ತು ಸ್ಮಾರ್ಟ್ ಸಿಟಿ ಅಲ್ಲ, ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಮಂಗಳೂರಲ್ಲಿ ನೋಡಿರ್ಬೋದು, ವರ್ಷದ 365 ದಿವಸ ಒಂದ್ ಕಡೆಯಲ್ಲಿ ತೋಡುದು, ಒಂದ್ ಕಡೆಯಲ್ಲಿ ಮುಚ್ಚುದು. ಈ ಹಳ್ಳಿ ಕಡೆಯಲ್ಲಿ ಸ್ಮಾರ್ಟ್ ವಿಲೇಜ್ ಅಂತ ಹೇಳಿದ್ರೆ ನೀರಿನ ಪೈಪ್ ಹಾಕಿದ ಮೇಲೆ ಅದ್ರಲ್ಲಿ ನೀರೇ ಬರಬೇಕು, ಗಾಳಿ ಬರುವುದಿಲ್ಲ. ಮತ್ತೆ ಹಳ್ಳಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಈ ಪ್ಲಾಸ್ಟಿಕ್ನ ಹಾವಳಿ, ಎಲ್ಲಿ ಕಂಡ್ರು ಪ್ಲಾಸ್ಟಿಕ್ ಹಾಕೋದು. ಮುನ್ಸಿಪಾಲಿಟಿ ಎಂಡ್ ಆಗಿ ಹಳ್ಳಿ ಒಂದು ಗ್ರಾಮ ಬಂತು ಅಂತ ಹೇಳಿದ್ರೆ ಕರೆಕ್ಟ್ 1 ಫೀಟ್ ಅಂತರದಲ್ಲಿ ಪ್ಲಾಸ್ಟಿಕ್ ರಾಶಿ ಬೀಳ್ತದೆ. ಸೊ ಅದಕ್ಕೋಸ್ಕರವಾಗಿ ನಾವು ಈ ಸ್ಮಾರ್ಟ್ ವಿಲೇಜ್ ಕಾನ್ಸೆಪ್ಟ್ ಅನ್ನು ನಾವು ತಗೋಬರ್ಬೇಕು. ಸುಂದರವಾದಂತಹ ಇದು ತರಬೇಕು. ಆ ಮೂಲಕವಾಗಿ ಎಲ್ಲೆಲ್ಲಿ ನಮಗೆ ಬೇಕಾದ ತರಕಾರಿಗಳನ್ನು, ಭತ್ತವನ್ನು, ಇದು ರಾಗಿಯನ್ನು, ಜೋಳವನ್ನು ನಮ್ಮ ಹೊಲದಲ್ಲಿ ಬೆಳ್ಕೊಳ್ಬೇಕು. ಒಂದು 4-5 ದನಗಳನ್ನು ಸಾಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾರೋ ಒಬ್ರು ಆಗ ಹೇಳಿದ್ರು ಗೋಬರ್ ಗ್ಯಾಸ್ ಅನ್ನ ಮತ್ತೆ ಪುನಃ ರಿವೈವ್ ಮಾಡುವ ಅಂತೇಳಿ. ಸೊ ಈ ರೀತಿಯಾಗಿ ನಾವು ಸ್ವಾವಲಂಬನೆ ಮಾಡಿದ್ರೆ ಸುಸ್ಥಿರ ಆರ್ಥಿಕ ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯ ಉಂಟೆ ಹೊರತು ಕೇವಲ ಕಾಂಕ್ರೀಟ್ ಕಟ್ಟಡಗಳನ್ನ ಮೇಲೆ ಮಾಡ್ತಾ ಹೋದ್ರೆ ಅಭಿವೃದ್ಧಿ ಹೆಸರಲ್ಲಿ ಸಾಧ್ಯ ಇಲ್ಲ. ಪರಿಸರ ಬಹಳ ಸಂತೋಷ ಸರ್. ಎಂ ಚೆನ್ನಪೂಜಾರಿ ಅವರು ನಮ್ಮ ಜೊತೆ, ಅರ್ಥಶಾಸ್ತ್ರ ಸಹಪ್ರಾಧ್ಯಾಪಕರವರು, ಉಡುಪಿ MGM ಕಾಲೇಜ್, ಇವರು ನಮ್ಮ ಜೊತೆ ಇಂದಿನ ಜನಧ್ವನಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಮಾತುಕತೆ ನಡೆಸ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾತನಾಡುವಂಥ ವಿಚಾರವೇ ಆರ್ಥಿಕತೆಯ ಬಹಳ ಮುಖ್ಯವಾದ. ಅದ್ರ ಜೊತೆಗೆ ವೀಕ್ಷಕರ ಪ್ರಶ್ನೆಗೂ ಉತ್ತರವನ್ನು ನೀಡಿದ್ದಾರೆ. ಚೆನ್ನಪೂಜಾರಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಪಾಲ್ಗೊಂಡದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.